ಉಡುಪಿಯ ಏಕೈಕ ಪಾರಂಪರಿಕ ಕಟ್ಟಡ ಹಳೆ ಸಬ್ ಜೈಲ್ ಕಟ್ಟಡವನ್ನು ನೆಲಸಮ ಮಾಡಲು ಆದೇಶವಾಗಿದೆ. ಉಡುಪಿ ನಗರಸಭೆಯು ನಗರಸಭೆಯ ನೂತನ ಕಚೇರಿ ಕಟ್ಟಡ ನಿರ್ಮಾಣದ ನೆಪದಲ್ಲಿ ಇದನ್ನು ಕೆಡಹಲು ಮುಂದಾಗಿದೆ. ಅಂದಾಜು 10,000 ಚದರ ಅಡಿ ವಿಸ್ತೀರ್ಣ ಇರಬಹುದಾದ ಈ ಕಟ್ಟಡವನ್ನು ಕೆಡಹಲು 12 ಲಕ್ಷ ರೂಪಾಯಿಗೆ ಟೆಂಡರ್ ಮಾಡಲಾಗಿದೆ. ಮಳೆ ಕಡಿಮೆಯಾಗುತ್ತಿದ್ದಂತೆ ಈ ಅಪರೂಪದ ಕಟ್ಟಡ ಮಣ್ಣು ಪಾಲಾಗುವ ಸಾಧ್ಯತೆ ಇದೆ. ನಗರಸಭೆಯ ಹೊಸ ಕಚೇರಿ ಕಟ್ಟಡ ಸಂಕೀರ್ಣ ನಿರ್ಮಾಣಕ್ಕಾಗಿ ಈ ಪಾರಂಪರಿಕ ಜೈಲು ಕಟ್ಟಡವನ್ನು ಕೆಡಹುವ ನಗರಸಭೆಯ ನಿರ್ಣಯಕ್ಕೆ ಆರ್ಕಿಟೆಕ್ಟ್ಗಳು ಮತ್ತು ಕಲಾವಿದರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣಗೊಂಡ ಈ ಕಟ್ಟಡಕ್ಕೆ ಸರಿಸುಮಾರು 117 ವರ್ಷಗಳ ಇತಿಹಾಸವಿದೆ. ಕಾಂತಾರ ಸಿನಿಮಾದ ಕೆಲವು ಭಾಗಗಳು ಈ ಸಬ್ ಜೈಲ್ನಲ್ಲಿ ಚಿತ್ರೀಕರಣಗೊಂಡಿದ್ದವು. ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಎಂಟ್ಯಾಕ್ಟ್ ಇದರ ಮಂಗಳೂರು ಕೇಂದ್ರದ ಉಡುಪಿ ಶಾಖೆಯ ಸದಸ್ಯರು ಈ ಕಟ್ಟಡ ಕೆಡಹುವ ನಿರ್ಧಾರದ ವಿರುದ್ಧ ತಮ್ಮ ಅಭಿಯಾನವನ್ನು ಆರಂಭಿಸಿದ್ದು, ಈಗಾಗಲೇ ಹಳೆಯ ಜೈಲು ಕಟ್ಟಡದ ದಾಖಲೀಕರಣ ಕಾರ್ಯ ಆರಂಭಿಸಿದ್ದಾರೆ. 12 ಮಂದಿ ಕಲಾವಿದರು ಈ ಕಟ್ಟಡದ ಕಲಾಕೃತಿಗಳನ್ನು ರಚಿಸಿ ಜಾಗೃತಿ ಮೂಡಿಸಲು ನಿರ್ಧರಿಸಿದ್ದಾರೆ. ಈ ಕಟ್ಟಡವನ್ನು ರಕ್ಷಿಸಿ ಸ್ವಾತಂತ್ರ್ಯ ಸಂಗ್ರಾಮದ ಕುರುಹಾಗಿ ಉಳಿಸಿಕೊಂಡು ಬರಲು ಹಾಗೂ ಮ್ಯೂಸಿಯಂ ಅಥವಾ ಇತರ ಪರ್ಯಾಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಬೇಕೆಂದು ಆರ್ಕಿಟೆಕ್ಟ್ಗಳು, ಕಲಾವಿದರು ಮತ್ತು ಉಡುಪಿಯ ನಾಗರಿಕರು ಒತ್ತಾಯಿಸಿದ್ದಾರೆ. ಇಂಟ್ಯಾಕ್ಟ್ ಉಡುಪಿ ಶಾಖೆಯ ಸದಸ್ಯ ಜನಾರ್ದನ ಹಾವಂಜಿ ಅವರು ಈ ಬಗ್ಗೆ ಮಾತನಾಡಿ, 1906ರಲ್ಲಿ ನಿರ್ಮಾಣವಾದ ಈ ಕಟ್ಟಡ ಕೆಡಹುವ ನಿರ್ಧಾರವನ್ನು ಪುನರ್ ಪರಿಶೀಲಿಸಬೇಕು ಹಾಗೂ ನೆಲಸಮ ಮಾಡುವ ನಿರ್ಧಾರವನ್ನು ಕೈಬಿಡಬೇಕೆಂದು ಉಡುಪಿ ಜಿಲ್ಲಾಧಿಕಾರಿ, ಶಾಸಕರು, ಸಂಸದರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಹಿಮಾಚಲ ಪ್ರದೇಶ, ಗೋವಾ, ಪಾಂಡಿಚೇರಿ, ಕೊಚ್ಚಿ ಮುಂತಾದ ಕಡೆ ಇಂತಹ ಪಾರಂಪರಿಕ ಕಟ್ಟಡಗಳನ್ನು ರಕ್ಷಿಸಿಕೊಂಡು ಬರಲಾಗಿದೆ ಎಂದರು. ಆರ್ಕಿಟೆಕ್ಟ್ ಶರ್ವಾಣಿಯವರು ಕಟ್ಟಡದ ದಾಖಲೀಕರಣ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ನಾವು ಇಂಟ್ಯಾಕ್ ಮಂಗಳೂರು ಚಾಪ್ಟರ್, ಉಡುಪಿ ಸಬ್ ಚಾಪ್ಟರ್ ಮುಖಾಂತರ ಇದರ ಉಡುಪಿ ಜೈಲಿನ ಹಳೆಯ ಜೈಲಿನ ಡಾಕ್ಯುಮೆಂಟೇಷನ್ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇಂಟ್ಯಾಕ್ ಅಂತ ಹೇಳಿದರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ. ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಈ ಥರದ ಐತಿಹಾಸಿಕ ಕಟ್ಟಡಗಳು ಉಡುಪಿಗೆ ಸಂಬಂಧಪಟ್ಟು ಇಂದು ಉಳಿದಿಲ್ಲ. ಸೊ ಇರುವಂತಹ ಕಟ್ಟಡಗಳನ್ನಾದರೂ, ಇದು 1906ಕ್ಕೆ ನಿರ್ಮಾಣ ಆಗಿರುವಂಥದ್ದು, ಈ ಥರದ ಕಟ್ಟಡಗಳನ್ನು ನಮ್ಮಲ್ಲಿ ಉಳಿಸಿಕೊಂಡ್ರೆ ಮುಂದಿನ ಜನಾಂಗಕ್ಕೆ ಇದರ ಮುಖಾಂತರ ಇದರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೆದಿರುವಂತಹ ಒಂದು ಕುರುಹಾಗಿ ಇದನ್ನು ನಮ್ಮಲ್ಲಿ ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಇದನ್ನು ಪರ್ಯಾಯ ಉಪಯೋಗಕ್ಕೂ ಕೂಡ ಬಳಸಿಕೊಂಡು ಈ ಕಟ್ಟಡವನ್ನು ಒಂದು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡ್ಬೋದು, ಅಥವಾ ಯಾವುದೋ ಒಂದು ಆರ್ಟ್ ಗ್ಯಾಲರಿ ಆಗಿ, ಅಥವಾ ಈ ನಾವು ಉಡುಪಿಯ ಸಾಂಸ್ಕೃತಿಕ ಕಥನವನ್ನು ಹೇಳುವಂತಹ ಯಾವುದೇ ಒಂದು ಎಕ್ಸಿಬಿಷನ್ ಸ್ಪೇಸ್ ಆಗಿ ಇದನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಆರ್ಕಿಟೆಕ್ಚರಲ್ಲಿಯೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಇರುವಂತಹ ಕನ್ಸ್ಟ್ರಕ್ಷನ್ ಇದರಲ್ಲಿ ಇದೆ. ನಮ್ಮಲ್ಲಿ ಮೈಸೂರು ಇದು ಮೆಡ್ರಾಸ್ ರೂಫಿಂಗ್ ಬೇರೆ ಕಡೆ ಕಾಣಲಿಕ್ಕೆ ಭಾಳ ಕಡಿಮೆ ಸಿಗುವಂಥದ್ದು. ಸಾಮಾನ್ಯವಾಗಿ ಮರದ ಹಲಗೆಗಳನ್ನು ಹಾಕಿ ಈ ಥರದ ರೂಫಿಂಗ್ ಮಾಡ್ತಾರೆ ನಮ್ಮಲ್ಲಿ ಈ ಕರಾವಳಿ ಭಾಗದಲ್ಲಿ. ಇಲ್ಲಿ ಬ್ರಿಕ್ಗಳನ್ನು ಇಟ್ಟು ಅದನ್ನು ಕಟ್ಟಡವನ್ನು ಕಟ್ಟಲಾಗಿದೆ. ಮತ್ತು ಅದರ ಜೊತೆಗೆ ಸೆಲ್ಗಳೆಲ್ಲ ವಾಲ್ಟ್ ಕನ್ಸ್ಟ್ರಕ್ಷನಲ್ಲಿ ಮಾಡಿದ್ದಾರೆ. ಮತ್ತು ಇವತ್ತಿಗೂ ಕೂಡ ಕಟ್ಟಡದ ಪರಿಸ್ಥಿತಿ ಅಷ್ಟೇನೂ ಹದಗೆಟ್ಟಿಲ್ಲ. ಇದನ್ನು ಅಲ್ಪ ಸ್ವಲ್ಪ ರಿಪೇರಿ ಮಾಡಿದರೆ ಖಂಡಿತ ಇದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತು ಎಲ್ಲವನ್ನೂ ಕೂಡ ನಾವು ಕೆಡವಿ ಹಾಕಿ ಹೊಸದನ್ನು ಕಟ್ಟುವಂಥದ್ದು ಅಂತ ಹೇಳುವಂಥದ್ದು ಕೂಡ ಒಂದು ಬಹಳ ಹಾಸ್ಯಾಸ್ಪದ ಅನ್ನಿಸ್ತದೆ. ಖಂಡಿತ ಈ ಥರದ ಕಟ್ಟಡಗಳು ನಮ್ಮಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಇದೇ ರೀತಿಯ ಕಟ್ಟಡವನ್ನು ಒಂದನ್ನು ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ಕೊಚ್ಚಿಯಲ್ಲಿ ಇರಬಹುದು ಅಥವಾ ಗೋವಾ ಮತ್ತು ಪಾಂಡಿಚೇರಿಗಳಲ್ಲೆಲ್ಲ ಈ ಥರದ ಹಳೆಯ ಕಟ್ಟಡದ ರಕ್ಷಣೆ ಮಾಡಲಿಕ್ಕಾಗಿ ಸರ್ಕಾರದಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ಬಹಳಷ್ಟು ಒದ್ದಾಡ್ತಾರೆ. ಆ ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದರೆ ಈ ಥರದಾದಂತಹ ಒಂದು ಕಟ್ಟಡ ನಮ್ಮ ಉಡುಪಿಗೆ ಉಳಿಸಿಕೊಂಡ್ರೆ ನಮ್ಮ ಉಡುಪಿ ಪ್ರವಾಸೋದ್ಯಮವನ್ನು ಕೂಡ ಉತ್ತೇಜನ ನೀಡಿದಾಗ್ತದೆ. ಇದೊಂದು ಸ್ಟ್ರಕ್ಚರ್ ಅನ್ನ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂತು. ಅದು ಯಾವಾಗೂ ಅಪ್ರೂವ್ ಆಗಿದೆ ಮುನ್ಸಿಪಾಲಿಟಿಗೆ, ಹೌದು, ಬಟ್ ಈಗವೇ ತೆಗಿತಿದ್ದಾರೆ ಅಂತ ನಮಗೆ ಗೊತ್ತಾದದ್ದು ರೀಸೆಂಟ್ಲಿ. ಸೊ ಹಾಗಾಗಿ ನಾವು ಒಂದು 4-5 ಮಂದಿ ಒಟ್ಟಿಗೆ ಬಂದು ಇದನ್ನ ಒಂದು ಉಳಿಸ್ಕೊಳ್ಳಿಕ್ಕೆ ಆಗ್ತದಾ ಇಲ್ವಾ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಒಂದು ಡಾಕ್ಯುಮೆಂಟ್ ಮಾಡುವ ಅಂತ ಇದ್ದೇವೆ. ಸೊ ಡಾಕ್ಯುಮೆಂಟೇಶನ್ ಅಂದ್ರೆ ಅದರದೆಲ್ಲ ಅಳತೆ ತೆಗೆದು ಯಾವುದು ಎಲ್ಲಿ ಇತ್ತು, ಸ್ಪೇಸ್ ಆಗಲಿ ಅದೊಂದು ಹೇಗೆ ಇತ್ತು ಅಂತ ಹೇಳಲಿಕ್ಕೆ ಗೊತ್ತಿರಲಿ ಹೇಳಿ ಜನರಿಗೆ, ಅದನ್ನು ತೆಗಿತಾ ಇದ್ದೇವೆ. ಸೊ ಅದರದ್ದು ಲೊಕೇಶನ್ ಮತ್ತೆ ಸೈಟ್ ಅಲ್ಲಿ ಯಾವ ಬಿಲ್ಡಿಂಗ್ ಎಲ್ಲೆಲ್ಲಿ ಇತ್ತು ಅಂತ. ಈಗ ನೋಡ್ಲಿಕ್ಕೆ ಹೋದ್ರೆ ಜೈಲ್ ನಿಮ್ಮದು ಹಿಂದೆ ಒಂದು ರೆಕ್ಟಾಂಗ್ಯುಲರ್ ಸ್ಟ್ರಕ್ಚರ್ ಆಗಿ ಹಿಂದೆಗಡೆ ಇದೆ. ಸೊ ಅದನ್ನ ನಾವು ಡಾಕ್ಯುಮೆಂಟ್ ಮಾಡಿದೆ. ಮುಂದೆಗಡೆ ನಿಮಗೆ 3 ಹಾಲ್ ಇದೆ ಜೈಲಿಗೆ ಪರ್ಪೆಂಡಿಕ್ಯುಲರ್ ಆಗಿ. ಅದಕ್ಕಿಂತ ಮುಂಚೆ ಇನ್ನೊಂದೊಂದು ರೆಕ್ಟಾಂಗ್ಯುಲರ್ ಹಾಲ್ ಇದೆ. ಸೊ ಅದು ತಾಲೂಕು ಆಫೀಸ್ ಆಗಿದ್ದದ್ದು. ಸೊ ಇದೆಲ್ಲ ಒಟ್ಟಿಗೆ 1906 ಇದು ಬಿಲ್ಡಿಂಗ್ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಬಿಕಾಸ್ ಕೆಲವರು ಹೇಳ್ತಾ
ಹೇಳ್ತಾರೆ ಜೈಲ್ ಇನ್ನೂ ಹಳತ್ತಾಗಿತ್ತು ಅಂತ, ಬಿಕಾಸ್ ಬೋರ್ಡ್ ಹೈಸ್ಕೂಲಲ್ಲಿದ್ದ ಜೈಲ್ ಮತ್ತೆ ಇದು ಆಚೆಯಿಂದ ಈಚೆ ಕಳಿಸ್ತಿದ್ರು ಅಂತ ಎಲ್ಲ ಹೇಳುವಂಥದ್ದು ಉಂಟು. ಬಟ್ ಅದೆಲ್ಲ ಇನ್ನೂ ಡಿಬೇಟಬಲ್, ನಮಗೆ ಸಹ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದೆಲ್ಲ ಹಿಸ್ಟ್ರಿ ನಾವಿನ್ನೂ ಜನರ ಹತ್ರ ಗೊತ್ತು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರಲಿ ಹೇಳಿ, ಇದರದ್ದು ಪ್ಲಾನ್ಸ್, ಸೆಕ್ಷನ್ಸ್, ಎಲಿವೇಶನ್ಸ್ ಮತ್ತು ಎಲ್ಲ ಡೀಟೇಲ್